ಸಾಮಾಜಿಕ ಸೇವೆಯನ್ನು ಸಂಘಟನೆದ ಮೂಲಕ ಪೊರ್ಲುಡೆ ಮಲ್ಪೊಡು ಅವೆಕೊಂಜಿ ಅರ್ಥವರಡು ಪನ್ಪಿ ಉದ್ದೇಶಡು ಸಂಘಟನೆ ಬೋರ್ಡು ಪನ್ಪಿನ ವಿಚಾರಡು ಕುಡ್ಲಡು ಸಭೆ ನಡಪಾಯಿನ ರವೀಂದ್ರ ಶೆಟ್ರು ಸಭೆಟು ಈ ಬಗೆಟು ಸಮಾಲೋಚನೆ ಮಲ್ತೇರು ಅವಿರ್ದು ಬೊಕ್ಕ ಪಾತೇರ್ನ ಕೆ ರವೀಂದ್ರ ಶೆಟ್ರು ತಂಕ್ಲನ ಸಾಮಾಜಿಕ ಸೇವೆ ಸಂಘಟನೆದ ಬಗೆಟು ಪೊಲವು ಕೊರಿಯರು. ನವರಾತ್ರಿಯ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಇಟ್ಕೊಂಡು ನಾನು ಈಗಾಗಲೇ ವಾಟ್ಸಪ್ಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮನಸ್ಸಿನಲ್ಲಿರತಕ್ಕಂಥ ಏನು ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಬೇಕು ಅದರ ಉದ್ದೇಶವನ್ನು ನಾನು ಹಾಕಿದ್ದೆ. ನನ್ನ ಮನಸ್ಸಿನಲ್ಲಿತ್ತು ಏನು ಅಂತೇಳಿದರೆ ಭಾಳಷ್ಟು ಜನ ಸಮಾಜದ ಜನರ ಹಿತವನ್ನು ಕಾಪಾಡತಕ್ಕಂಥ ಅಥವಾ ಸಾಮಾಜಿಕ ಚಿಂತನೆ ಉಳ್ಳತಕ್ಕಂಥ ಭಾಳಷ್ಟು ಜನ ಬಂದು ಇಲ್ಲಿ ಸೇರ್ಬೋದು ಅಂತೇಳಿ ನಿರೀಕ್ಷೆಯಲ್ಲಿದ್ದೆ. ಆದರೂ ತೊಂದರೆ ಇಲ್ಲ, ಬಂದವರೆಲ್ಲ ನಮ್ಮವರಂತ ನಾನು ತಿಳ್ಕೊಳ್ತೇನೆ. ಯಾವತ್ತೂ ಕೂಡ ಸಮಾಜ ನನಗೆ ಏನು ಕೊಟ್ಟಿದೆ ಅಂತ ಹೇಳುವುದಕ್ಕಿಂತಲೂ ಸಮಾಜಕ್ಕೆ ನಾನೇನು ಕೊಟ್ಟಿದ್ದೇನೆ ಅಥವಾ ನನ್ನಿಂದ ಸಮಾಜಕ್ಕೆ ಏನು ಸೇವೆ ಆಗಿದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ನನ್ನ ಉದ್ದೇಶ ಏನಿದೆ ಅಂತ ಹೇಳಿದರೆ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಬೇಕು. ಆ ಮೂಲಕ ಈ ಸಮಾಜದಲ್ಲಿರತಕ್ಕಂಥ ಅದು ಎಲ್ಲ ರೀತಿಯಲ್ಲಿ ಅವರಿಗೆ ಶೈಕ್ಷಣಿಕವಾಗಿ ಅಥವಾ ಆರೋಗ್ಯದ ದೃಷ್ಟಿಯಿಂದ ಇನ್ನಿತರ ಯಾವುದೇ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥ ಒಂದು ವೇದಿಕೆಯನ್ನು ರಚನೆ ಮಾಡಬೇಕು. ಆ ಮೂಲಕ ಜನರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಾವು ನಿಲ್ಲಬೇಕು ಎಂಬ ಸದುದ್ದೇಶವನ್ನು ಇಟ್ಕೊಂಡು ಒಂದು ಸಭೆಯನ್ನು ನಾನು ಕರೆದಿದ್ದೆ. ನಮ್ಮವರೆಲ್ಲ ಬಂದಿದ್ದಾರೆ. ಈ ಸಭೆಯಲ್ಲಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಏನು ಅಂತ ಹೇಳಿದ್ರೆ ಮುಂದಿನ ದಿನ ಮತ್ತೊಂದು ದಿನವನ್ನು ನಿಗದಿಪಡಿಸಿ ಆ ದಿನದಂದು ಇನ್ನಷ್ಟು ಜನರನ್ನು ಅದು ಫೋನ್ ಮುಖಾಂತರ ಇನ್ನಿತರ ರೀತಿಯಲ್ಲಿ ನಾವು ಸೇರಿಸಿ ಇದಕ್ಕೆ ಸ್ವಲ್ಪ ಸದಸ್ಯರನ್ನು ಒಳ್ಳೆಯ ಒಂದು ಸಾಮಾಜಿಕ ಹಿತಚಿಂತನೆ ಉಳ್ಳತಕ್ಕಂಥ ಜನರನ್ನು ಸೇರಿಸಿ ಇನ್ನೊಂದು ಸಭೆಯನ್ನು ನಾವು ಮಾಡಿ ಈ ಸೇವಾ ಟ್ರಸ್ಟಿಗೆ ಅಥವಾ ಚಾರಿಟೇಬಲ್ ಟ್ರಸ್ಟಿಗೆ ಯಾವ ಹೆಸರನ್ನು ಇಡಬೇಕು, ಯಾವ ರೀತಿ ನಾವು ಅದಕ್ಕೆ ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡಬೇಕು, ಸದಸ್ಯರನ್ನು ಯಾವ ರೀತಿ ಮಾಡಬೇಕು, ಅದರ ಮೂಲ ಧನವನ್ನು ಯಾವ ರೀತಿ ನಾವು ಕ್ರೋಢೀಕರಣ ಮಾಡಬೇಕು, ಎಲ್ಲ ವಿಚಾರದ ಬಗ್ಗೆ ನಾವು ಸೂಕ್ಷ್ಮವಾಗಿ ಬಹಳಷ್ಟು ಸ್ಥೂಲವಾಗಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಆ ದಿನಾಂಕವನ್ನು ಕೂಡ ನಾವು ಮುಂದಿನ ದಿನ ನಾವು ಇನ್ನು 2-3 ದಿವಸದಲ್ಲಿ ನಾವು ತಿಳಿಸಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಸೇವಾ ಟ್ರಸ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಈ ಒಂದು ನವರಾತ್ರಿಯ ಈ ದಿವಸದಲ್ಲಿ ಒಂದು ಚಾಲನೆ ಕೊಡಲಿಕ್ಕೆ ನಾವಿಲ್ಲಿ ಕರೆದಿದ್ದಷ್ಟೇ. ಮುಂದಿನ ದಿನಗಳಲ್ಲಿ ಶ್ರೀದೇವಿಯ ಆಶೀರ್ವಾದದಿಂದ, ನಾವು ನಂಬತಕ್ಕಂಥ ತುಳುನಾಡಿನ ಕಾರಣಿಕದ ದೈವದೇವರ ಆಶೀರ್ವಾದದಿಂದ, ನನ್ನ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ಒಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಒಂದು ಸೇವಾ ಟ್ರಸ್ಟನ್ನು ಮಾಡಬೇಕು ಎಂಬ ಒಂದು ಉದ್ದೇಶ ಎಲ್ಲರನ್ನು ಸೇರಿಸಿ ಇವತ್ತು ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಾಗ ಅದು ಏನಿದ್ರೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಮಾಡುವಂಥದ್ದು, ಅದನ್ನು ಮುಂದಿನ ದಿನಗಳಲ್ಲೂ ಕೂಡ ನಾನು ಮಾಡ್ತೇನೆ. ಆದರೆ ಒಂದು ಸಂಘವನ್ನು ಸ್ಥಾಪಿಸಿಕೊಂಡು ಒಂದು ಟ್ರಸ್ಟನ್ನು ಮಾಡಿಕೊಂಡು ಅಲ್ಲಿ ಉಳ್ಳವರಿಂದ ಇಲ್ಲದವರಿಗೆ ಅಂತ ಒಂದು ದೃಢ ಒಂದು ನಿರ್ಧಾರವನ್ನು ಮಾಡಿಕೊಂಡು ನಾವೊಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಮೂಲಕ ಒಂದು ಸೇವೆಯನ್ನು ಮಾಡಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ನಾನೊಂದು ಮನವಿಯನ್ನು ಮಾಡ್ತೇನೆ. ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಇದಕ್ಕೆ ನಮಗೆ ಸಹಕಾರವಾಗಿ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಪಾರದರ್ಶಕವಾಗಿ ಒಂದು ಸಂಘಟನೆಯನ್ನು ನಡೆಸಬೇಕು ಎಂಬ ಒಂದು ಉದ್ದೇಶ ನಮಗೆಲ್ಲರಿಗೂ ಕೂಡ ಇದೆ. ತೋಲ್ಸೆ ಪುಷ್ಕಲ್ ಕುಮಾರ್, ಪಿಡಿ ಶೆಟ್ಟಿ, ಆನಂದ ಶೆಟ್ಟಿ, ಆನಂದ್ ಅಸೇಗೋಡಿ ತಂಕ್ಲನ ಅನಿಸಿಕೆಯನ್ನು ತೆರಪಾಯರು. ರೋಟರಿ ಜಿಲ್ಲಾ ನಿಯೋಜಿತ ರಾಜ್ಯಪಾಲರು ರೋಟೇರಿಯನ್ ವಿಕ್ರಮ್ ದತ್ತ, ರವಿಕುಮಾರ್ ಕೋಡಿ, ಸತೀಶ್ ದೀಪಂ, ಮೋಹನ್ ಶಿರ್ಲಾಲ್, ಪ್ರಕಾಶ್ ಸಿಂಪೋನಿ, ರಾಮದಾಸ್ ಆಚಾರ್, ವಿದ್ಯಾಧರ್ ಶೆಟ್ಟಿ ಇಂಚಿತಿ ಪ್ರಮುಖರು ಸಭೆಟು ಪಾಲ್ಪಡೆದಿದ್ದರು. ನವರಾತ್ರಿಯ ಈ ಶುಭ ದಿನದಂದು ಎಲ್ಲರಿಗೆ ನವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂಥ ಉಳಿದೊಟ್ಟು ರವೀಂದ್ರ ಶೆಟ್ಟಿಯವರು ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸ್ತಾ ಬಂದು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಭಾಳ ಖ್ಯಾತಿಯನ್ನು ಪಡೆದವರು. ಅರೆ ಅಲೆಮಾರಿ ಜನಾಂಗದ ಒಂದು ಉನ್ನತಿಗಾಗಿ ಅವರಿಗೊಂದು ಅಧಿಕಾರ ಬಂದಂಥ ಸಮಯದಲ್ಲಿ ಶಕ್ತಿ ಮೀರಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ಜನ ಹೇಗಿದ್ದಾರೆ ಎಂಬುದನ್ನು ತಿಳ್ಕೊಂಡು ಜನರಿಗೆ ಸೇವೆಯನ್ನು ಮಾಡುವುದೇ ಅವರದೊಂದು ಮೂಲ ಧ್ಯೇಯವಾಗಿ ಇಟ್ಟುಕೊಂಡಿದ್ದವರು. ಇವತ್ತಿಗೆ ಕೂಡ ಆ ಕಡೆಯಿಂದ ಎಲ್ಲ ಆ ಸಮುದಾಯದ ಜನಗಳು ರವೀಂದ್ರ ಶೆಟ್ಟಿಯವರನ್ನು ಮಾತನಾಡಿಸುವ ರೀತಿ, ಕೊಂಡಾಡುವಂಥ ರೀತಿಯನ್ನು ನೋಡಿದರೆ ಎಷ್ಟೊಂದು ಜನಾಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ, ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಎಂಬುದು ಗೊತ್ತಾಗ್ತದೆ. ಇವತ್ತು ಅವರೊಂದು ಸಭೆಯನ್ನು ಕರೆದಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಒಂದು ಜನಸೇವಾ ಮಾಡುವಂತಹ ಒಂದು ಉದ್ದೇಶದಿಂದ
ಒಂದು ಸೇವಾ ಟ್ರಸ್ಟನ್ನು ಇಲ್ಲಿ ಆರಂಭಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಸಮಾನ ಮನಸ್ಕರಲ್ಲಿ ಇಲ್ಲಿ ಸೇರಿಕೊಂಡಿದ್ದೇವೆ. ಬಹುಶಃ ಒಂದು ಮಾತಿದೆ, ಮಾನವ ಸಂಪತ್ತು ಎನ್ನುವಂಥದ್ದು ಬಹಳ ಶ್ರೇಷ್ಠವಾದ ಸಂಪತ್ತು. ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಆಗ ನಾವು ನಮ್ಮಿಂದ ಸಮಾಜಕ್ಕೆ ಏನು ಅಂತ ಎಂಬುದು ಮುಖ್ಯ ಅಲ್ಲ, ಸಮಾಜಕ್ಕೆ ನಾವು ಏನು ನೀಡ್ತಾ ಇದ್ದೇವೆ, ಅವರೊಟ್ಟಿಗೆ ನಾವು ಹೇಗಿದ್ದೇವೆ ಎಂಬುದು. ಯಾಕೆಂತ ಹೇಳಿದ್ರೆ ಭಾಳಷ್ಟು ಅಗತ್ಯ ಇರುವಂಥ ನಮ್ಮ ಜನ ಸಮಾಜದಲ್ಲಿ ಇದ್ದಾರೆ. ಅವರನ್ನು ಕೇಳಿಕೊಂಡು ಎಷ್ಟೋ ಜನ ಬರ್ತಾರೆ. ಅವರೊಬ್ಬರೇ ಎಷ್ಟು ವರ್ಷದಿಂದ ಕೂಡ ಸಂಘ ಸಂಸ್ಥೆಗಳ ಮೂಲಕವಾಗಲಿ ಅಥವಾ ಆರ್ಥಿಕ ದುರ್ಬಲರಿಗೆ ಸೇವೆಯನ್ನು ಮಾಡಿದಷ್ಟು ಇಲ್ಲಿ ಯಾರೂ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಅಲ್ಲ. ಆ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡಿದಂಥವರು. ಇವತ್ತೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮನ್ನೆಲ್ಲ ಕರೆದಿದ್ದಾರೆ. ಒಂದು ಟ್ರಸ್ಟನ್ನು ನಿರ್ಮಿಸಿ ಅದರ ಮೂಲಕವಾಗಿ ನಾವು ಜನರೊಂದಿಗೆ ಜನಸೇವೆಯನ್ನು ಮಾಡುವ ಎಂಬುದಾಗಿ. ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಏನು ಆಶೋತ್ತರ ಇದೆ ಅದು ಖಂಡಿತ ಈಡೇರಲಿ, ನಾವೆಲ್ಲ ಅವರಿಗೆ ಸಹಕರಿಸ್ತೇವೆ, ಶುಭವಾಗಲಿ ಅಂತ ಹೇಳ್ತಾ ಇದಕ್ಕೆ ಆಸಕ್ತರು ಇದಕ್ಕೆ ಕೈ ಜೋಡಿಸಬೇಕಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸೇವಾ ಹಿ ಪರಮೋ ಧರ್ಮ ಪರೋಪಕಾರಂ ಇದಂ ಶರೀರಂ ಎಂಬ ನೆಲೆಯಲ್ಲಿ ಸಮಾಜಮುಖಿ ಚಿಂತನೆಯಲ್ಲಿ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿದಂಥ ನಮ್ಮೆಲ್ಲ ಸಮಾನ ಮನಸ್ಕ ಬಂಧುಗಳು ಸೇರಿ ಒಂದು ಸಮಾಜಮುಖಿ ಕಾರ್ಯದ ಒಂದು ದೂರದೃಷ್ಟಿಯಿಂದ ಒಂದು ಸೇವಾ ಚಾರಿಟೇಬಲ್ ಟ್ರಸ್ಟ್ ರೂಪಿಸಿ ಅದರ ಮುಖೇನ ವಿವಿಧ ನಿರ್ಗತಿಕರಿಗೆ, ವಿವಿಧ ಅಬಲರಿಗೆ, ಒಂದು ಅರ್ಹರಿಗೆ ಸೇವೆಯನ್ನು ನೀಡುವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಒಂದು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ರೂಪಿಸಿ ಆ ಮೂಲಕ ಅದನ್ನು ಕಾರ್ಯಗತಗೊಳಿಸಬೇಕು, ಸೇವಾ ಕಾರ್ಯಗಳನ್ನು ಕಾರ್ಯಗತಗೊಳಿಸಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ರವೀಂದ್ರ ಶೆಟ್ಟರು ಹಾಗೆ ಕೆಲವಾರು ಹಿರಿಯ ಗಣ್ಯರು, ನಿವೃತ್ತರು ಎಲ್ಲ ಸೇರಿಕೊಂಡು ನಾವು ಒಂದೇ ಮನಸ್ಸಿನಿಂದ ಈ ಕಾರ್ಯಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಒಂದು ಉದ್ದೇಶ, ಇದರ ಕಾರ್ಯವ್ಯಾಪ್ತಿ, ಇದರ ಬಗ್ಗೆ ಒಂದು ಪ್ರಮುಖವಾಗಿ ಚರ್ಚೆ ಮಾಡಿ ಅದನ್ನು ಕಾರ್ಯಗತ ಮಾಡಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ಸಮಾಜದ ಎಲ್ಲ ಬಂಧುಗಳ ಸಹಕಾರವನ್ನು ಅಪೇಕ್ಷಿಸುತ್ತಾ ಮುಂದಿನ ದಿನಗಳಲ್ಲಿ ಸರ್ವ ಸಹಕಾರವನ್ನು ಕೋರ್ತಾ ಇದ್ದೇವೆ. ದೇಶ ನನಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ನಾವು ದೇಶಕ್ಕೇನು ಕೊಟ್ಟಿದ್ದೇವೆ ಅಥವಾ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಚಿಂತೆ ಮಾಡುವಂಥದ್ದು ಅಥವಾ ಒಂದು ಚಿಂತನೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ದೇವರು ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಿದ್ದಾನೆ. ಕೆಲವರಿಗೆ ಹೆಚ್ಚು ಕೊಟ್ಟಿರ್ಬೋದು, ಕೆಲವರಿಗೆ ಕಡಿಮೆ ಕೊಟ್ಟಿರ್ಬೋದು. ಆದರೆ ಇನ್ನು ಕೆಲವರಿಗೆ ಏನನ್ನೂ ಕೂಡ ಕೊಡದೆ ಇರಲಿಕ್ಕೂ ಸಾಕು. ಇವತ್ತು ನಾವೊಂದು ಸೇವಾ ಟ್ರಸ್ಟ್ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರ ಅಧಿಪತ್ಯದಲ್ಲಿ ನಡೆಯುವಂಥ ಒಂದು ಸೇವಾ ಟ್ರಸ್ಟ್ ನಾವು ಮಾಡುವ ಉದ್ದೇಶ ಏನಂತ ಹೇಳಿದರೆ, ಸಮಾಜದಲ್ಲಿ ಬಹಳಷ್ಟು ಜನ ದುರ್ಬಲರಿದ್ದಾರೆ, ಅಶಕ್ತರಿದ್ದಾರೆ, ಕಷ್ಟದಲ್ಲಿ ಜೀವನ ಮಾಡತಕ್ಕಂಥವರಿದ್ದಾರೆ. ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆದರೆ ಒಂದು ಫೀಸ್ ಕಟ್ಟುವಷ್ಟು ಸಾಮರ್ಥ್ಯ ಇಲ್ಲದವರಿದ್ದಾರೆ. ಅಂಥ ಬಡವರ ಕಣ್ಣೀರನ್ನು ಒರೆಸುವಂಥ ಯಾವುದಾದ್ರೂ ಒಂದು ಕೆಲಸ ಕಾರ್ಯವನ್ನು ಅಥವಾ ಒಂದು ಸೇವೆಯನ್ನು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಒಂದು ಸೇವಾ ಟ್ರಸ್ಟನ್ನು ಆರಂಭಿಸುವ ಕಾರಣ ಆ ಒಂದು ಆರಂಭದ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಅದರ ಒಂದು ಚಿಂತನೆಯನ್ನು ಮಾಡಿದಾಗ, ಸಮಾನ ಮನಸ್ಕರೆಲ್ಲರನ್ನೂ ಸೇರಿಕೊಂಡು ಒಂದು ಚಿಂತನೆ ಮಾಡಿದಾಗ ಆ ಸೇವಾ ಟ್ರಸ್ಟ್ನ ಅನಿವಾರ್ಯತೆ ಇದೆ. ಆ ಸೇವಾ ಟ್ರಸ್ಟ್ ಬಹಳ ಉತ್ತಮ ರೀತಿಯಲ್ಲಿ ನಡೆಯಬೇಕು, ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಅಂತ ಹೇಳ್ಕೊಂಡು